ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಹನಾನ್ ಮಾಹಿತಿ ಮತ್ತು ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಜನರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಸರ್ಕಾರದಾಗಿದ್ದು, ಆ ಕೆಲಸ ಆಗದ ಕಾರಣ ಪಕ್ಷ ಸೇವಾ ಕೇಂದ್ರ ಆರಂಭಿಸಲಾಗಿದ್ದು, ಧಾರ್ಮಿಕ ಕೇಂದ್ರಗಳ ಬಳಿಕ ಎರಡನೇ ಆದ್ಯತೆ ಸೇವಾ ಕೇಂದ್ರಕ್ಕೆ ನೀಡಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಪಕ್ಷದಲ್ಲಿ ದೇವಸ್ಥಾನ ಅಂತ ಏನು ಹೇಳ್ತೀವಿ ನಾವು, ಮಂದಿರ, ಮಸೀದಿ, ಚರ್ಚ್, ಅದಾದ ಮೇಲೆ ಸೆಕೆಂಡ್ ಕ್ಯಾಟಗರಿ, ಸೆಕೆಂಡ್ ಪೊಸಿಷನ್ ಅದು ಸೇವಾ ಕೇಂದ್ರ. ಈ ಥರದ ಸೇವಾ ಕೇಂದ್ರಗಳು, ಸರ್ವಿಸ್ ಸೆಂಟರ್ಸ್ ಸರ್ಕಾರ ಮುಖಾಂತರ ಆಗಬೇಕಾಗಿತ್ತು. ಇದು ಸರ್ಕಾರದ ಜಿಮ್ಮೆದಾರಿ. ಇದು ಪ್ರೈಮರಿ ಎಜುಕೇಷನ್, ಪ್ರೈಮರಿ ಹೆಲ್ತ್, ಪ್ರೈಮರಿ ಟ್ರಾನ್ಸ್ಪೋರ್ಟ್, ಕುಡಿಯೋ ನೀರು ಮತ್ತು ಕರೆಂಟ್, ಈ ಥರದ ಚಿಕ್ಕ ಚಿಕ್ಕ ವ್ಯವಸ್ಥೆ ಇದು ಸರ್ಕಾರ ಮಾಡಬೇಕಾಗಿತ್ತು. ನಮ್ಮ ದೇಶ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಅವರು ದೇಶ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ದೇಶ ನುಗ್ಗಿ ಅವ್ರ ಮನೆಗೆ, ಅವ್ರ ಫ್ಯಾಮ್ಲಿಗೆ, ಅವ್ರಿಗೆ ಕಾರ್ಪೊರೇಟ್ ಕಂಪ್ನೀಸ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರ್ತಾರೆ, ಅವ್ರದ್ದು ಪ್ರಾಪರ್ಟಿ ದುಬೈನಲ್ಲಿ ಇರ್ತದೆ. ಹಳ್ಳಿನಲ್ಲಿ ಒಂದು ಚಿಕ್ಕ ಅಂಗಡಿ ಥರ ಕಾಣ್ತದೆ, ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಫ್ಲ್ಯಾಟ್ಸ್ ಇರ್ತದೆ. ಆಡಳಿತ ಬಂದ ತಕ್ಷಣ ಇಷ್ಟು ದೊಡ್ಡ ವ್ಯವಹಾರ, ಹಗರಣ, ಮಿಸ್ಮ್ಯಾನೇಜ್ಮೆಂಟ್ ಯಾವ ಥರ ಆಯಿತು? ಇದು ನಾವು RTI ಮುಖಾಂತರ ತುಂಬ ಕಡೆ ಕೇಳಿದ್ದೀವಿ. ನಾವು ಪಕ್ಷ ಎಸ್ಡಿಪಿಐ ಪಾಬೂರು ಗ್ರಾಮಾಧ್ಯಕ್ಷ MK ಕಮರುದ್ದೀನ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಬಿಬಿಎಂಪಿ ಹಾಗೂ ಇತರ ಸ್ಥಳೀಯಾಡಳಿತದಲ್ಲಿ ಪಕ್ಷ ಇತರ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಾಗಿದ್ದು, ಜನರಿಗೆ ಸೇವೆ ನೀಡಲು ಹೊರತು ಹಣ, ಬಂಗಲೆಯ ಬೇಡಿಕೆ ಮುಂದಿಟ್ಟುಕೊಂಡು ಅಲ್ಲ ಎಂದು ಹೇಳಿದರು. ಈ ದೇಶವನ್ನ ಅಚ್ಚೇ ದಿನ ತರ್ತೇವೆ ಅಂತ ಹೇಳಿಕೊಂಡು ಬಂದವರು ಸಂಪೂರ್ಣವಾಗಿ ಈ ದೇಶದ ಜನರನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡು ಅವರನ್ನ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇರುವಂತ ಈ ಸನ್ನಿವೇಶದಲ್ಲಿ ಬಾಯ್ ಚುಪ್ ಅಂತ ಹೇಳಿಕೊಂಡು ಒಂದೇ ಒಂದು ಮಾತುಗಳನ್ನು ಆಡಲಿಕ್ಕೆ ಇವತ್ತು ಜಾತ್ಯತೀತ ಪಕ್ಷಗಳು ತಯಾರಿಲ್ಲ. ಅವರು ಎದುರಲ್ಲಿ ನಿಂತುಕೊಂಡು ಹೋರಾಡಲಿಕ್ಕೆ ಅವರು ತಯಾರಿಲ್ಲ, ಮಾತ್ರ ಅಲ್ಲ, ಅವರ ಹತ್ರ ಶಕ್ತಿ ಕೂಡ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ಒಂದು ನಿಯತ್ತಿಲ್ಲ, ಆ ಒಂದು ಉದ್ದೇಶ ಅವರ ಹತ್ರ ಇಲ್ಲ. ಅವರು ಬಂದಿರೋದು ದುಡ್ಡು ಮಾಡಲಿಕ್ಕೆ, ಅವ್ರು ಬಂದಿರೋದು ಅವರ ಕುಟುಂಬವನ್ನು ಬೆಳೆಸಲಿಕ್ಕೆ, ಅವರು ಬಂದಿರೋದು ಅವರ ವೈಯಕ್ತಿಕ ರಾಜಕೀಯಕ್ಕಾಗಿ. ಅದಕ್ಕಾಗಿ ಇದು ಯಾವುದು ಕೂಡ ಟೆನ್ಷನ್ ಆಗುವುದಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 50 ಪೈಸೆ ಏರಿಕೆ ಆಗ್ತಾ ಇದ್ರೆ ದೇಶದ ಅಧಿಕಾರವನ್ನೇ ಅಲ್ಲಾಡಿಸುವಂತ ಸಂದರ್ಭಗಳು ಈ ದೇಶದಲ್ಲಿ ನಡೀತಾ ಇತ್ತು. ಆದ್ರೆ 103 ಕ್ರಾಸ್ ಆದರೂ ಕೂಡ ಬಾಯ್ ಚುಪ್ ಅಂತ ಇವತ್ತು ಕೂತ್ಕೊಳ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಅತಾಬುಲ್ಲಾ ಚೋಕಟ್ಟೆ, ಉಪಾಧ್ಯಕ್ಷ ಇಕ್ಬಾಲ್, ಕ್ಷೇತ್ರಾಧ್ಯಕ್ಷ ಅಬ್ಬಾಸ್ ಕಿನಿಯಾ, ಪ್ರಧಾನ ಕಾರ್ಯದರ್ಶಿ ಲತೀಫ್ ಕೋಡಿಜಾ, SDTA ಕ್ಷೇತ್ರಾಧ್ಯಕ್ಷ ಇರ್ಷಾದ್ ಅಬೂಬಕರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.